ಮೈಸೂರಿನ ಒಡೆಯರ್ ರಾಜವಂಶ 400 ವರ್ಷಗಳ ಸುದೀರ್ಘ ಇತಿಹಾಸವಿರುವ ಸಾಮ್ರಾಜ್ಯ. ಆದರೆ ಈ ಅರಮನೆಯಲ್ಲಿ ಒಂದು ವಿಚಿತ್ರವಾದ ಸಂಪ್ರದಾಯವಿದೆ. ಸಿಂಹಾಸನ ಏರುವ ರಾಜನಿಗೆ ಮಕ್ಕಳಾಗುವುದಿಲ್ಲ, ಇಲ್ಲವೇ ರಾಜನಿಗೆ ಹುಟ್ಟಿದ ಮಗ ಸಿಂಹಾಸನ ಏರುವುದಿಲ್ಲ. ಶತಮಾನಗಳಿಂದ ಇಲ್ಲಿ ದತ್ತು ಸ್ವೀಕಾರವೇ ಅನಿವಾರ್ಯವಾಗಿದೆ. ಒಂದು ಕಡೆ ಫಲವತ್ತಾದ ಭೂಮಿ ಮರುಭೂಮಿಯಾಯಿತು, ಇನ್ನೊಂದು ಕಡೆ ರಾಜವಂಶಕ್ಕೆ ವಾರಸುದಾರರಿಲ್ಲದಂತಾಯಿತು. ಇದಕ್ಕೆಲ್ಲ ಕಾರಣ 106 ವರ್ಷಗಳ ಹಿಂದೆ ಒಬ್ಬ ಅಸಹಾಯಕ ಮಹಿಳೆ ಕೊಟ್ಟ ಒಂದೇ ಒಂದು ಶಾಪ. ಕಾಲಘಟ್ಟ 1610. ದಕ್ಷಿಣ ಭಾರತದ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತಿದ್ದ ಸಮಯವದು. ಶ್ರೀರಂಗಪಟ್ಟಣವು ವಿಜಯನಗರ ಸಾಮ್ರಾಜ್ಯದ ಪ್ರತಿನಿಧಿಗಳಾದ ಶ್ರೀರಂಗರಾಯ ಮತ್ತು ನಂತರ ತಿರುಮಲರಾಯನ ಆಳ್ವಿಕೆಯಲ್ಲಿತ್ತು. ಆದರೆ ಮೈಸೂರಿನಲ್ಲಿ ರಾಜ ಒಡೆಯರೆಂಬ ಮಹಾನ್ ಶಕ್ತಿ ಉದಯವಾಗಿತ್ತು. ಮೈಸೂರನ್ನು ಸ್ವತಂತ್ರ ಸಾಮ್ರಾಜ್ಯವನ್ನಾಗಿ ಮಾಡಬೇಕೆನ್ನುವುದು ಅವರ ಆಕಾಂಕ್ಷೆಯಾಗಿತ್ತು. ದೈವ ಇಚ್ಛೆಯೋ ಅಥವಾ ರಾಜಕೀಯದ ತಂತ್ರವೋ ರಾಜ ಒಡೆಯರ್ ಶ್ರೀರಂಗಪಟ್ಟಣದ ಮೇಲೆ ದಂಡೆತ್ತಿ ಹೋದರು. ವಿಜಯನಗರದ ಪ್ರತಿನಿಧಿ ತಿರುಮಲರಾಯ ಸೋತು ಹೋದನು. ಆಘಾತ ಮತ್ತು ಅನಾರೋಗ್ಯದಿಂದ ಆತ ಕೆಲವೇ ದಿನಗಳಲ್ಲಿ ತೀರಿಕೊಂಡನು. ಈಗ ಶ್ರೀರಂಗಪಟ್ಟಣ ಸಂಪೂರ್ಣವಾಗಿ ರಾಜ ಒಡೆಯರ್ ವಶವಾಯಿತು. ತಿರುಮಲರಾಯನ ಮರಣದ ನಂತರ ಅವನ ಧರ್ಮಪತ್ನಿ ಅಲಮೇಲಮ್ಮ ಒಂಟಿಯಾದಳು. ಗಂಡನೇ ಇಲ್ಲದ ಮೇಲೆ ನನಗ್ಯಾಕೆ ಈ ಅಧಿಕಾರ ಅಂತಸ್ತು ಎಂಬ ವೈರಾಗ್ಯ ತಾಳಿದ ಆಕೆ ಶ್ರೀರಂಗಪಟ್ಟಣವನ್ನು ಬಿಟ್ಟು ತಲಕಾಡಿನ ಸಮೀಪವಿರುವ ಮಾಲಿಂಗಿ ಎಂಬ ಹಳ್ಳಿಯಲ್ಲಿ ಬಂದು ನೆಲೆಸಿದಳು. ಅಲಮೇಲಮ್ಮ ಕೇವಲ ರಾಣಿಯಾಗಿರಲಿಲ್ಲ, ಆಕೆ ಅಧಿರಂಗ ದೇವಸ್ಥಾನದ ದೇವಿ ಶ್ರೀರಂಗನಾಯಕಿಯ ಪರಮ ಭಕ್ತೆ. ಆಕೆಯ ಬಳಿ ದೇವಿಯ ಅಲಂಕಾರ ಮಾಡಲು ಅತ್ಯಂತ ಬೆಲೆ ಬಾಳುವ ಆಭರಣಗಳಿದ್ದವು. ಅದರಲ್ಲಿಯೂ ಒಂದು ರತ್ನ ಖಚಿತವಾದ ಮುತ್ತಿನ ಮೂಗುತಿ ಬಹಳ ಪ್ರಸಿದ್ಧವಾಗಿತ್ತು. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಆಕೆ ಆ ಒಡವೆಗಳನ್ನು ದೇವಸ್ಥಾನಕ್ಕೆ ಕಳುಹಿಸುತ್ತಿದ್ದಳು. ಪೂಜೆ ಮುಗಿದ ನಂತರ ಅದನ್ನು ತನ್ನ ಸುಪ್ಪತ್ತಿಗೆ ತೆಗೆದುಕೊಳ್ಳುತ್ತಿದ್ದಳು. ಆದರೆ ಶ್ರೀರಂಗಪಟ್ಟಣದ ಆಡಳಿತ ಈಗ ರಾಜ ಒಡೆಯರ್ ಕೈಯಲ್ಲಿತ್ತಲ್ಲವೇ? ದೇವಸ್ಥಾನದ ಆಡಳಿತ ಮಂಡಳಿ ಅವರು ರಾಜನ ಬಳಿ ಹೋಗಿ ಒಂದು ಮಾತು ಕೇಳಿದರು. ಮಹಾರಾಜರೇ, ಆ ಒಡವೆಗಳು ದೇವರಿಗೆ ಸೇರಿದ್ದು, ಅದು ದೇವಸ್ಥಾನದ ಖಜಾನೆಯಲ್ಲಿರಬೇಕು. ಆದರೆ ಅಲಮೇಲಮ್ಮ ಅದನ್ನು ತನ್ನ ಬಳಿ ಇಟ್ಟುಕೊಂಡಿದ್ದಾಳೆ. ರಾಜ ಒಡೆಯರ್ ಯೋಚಿಸಿದರು. ಧಾರ್ಮಿಕ ದೃಷ್ಟಿಯಿಂದ ದೇವಸ್ಥಾನದ ಆಸ್ತಿ ದೇವರಿಗೆ ಸೇರಬೇಕು ಎಂಬುದು ಅವರ ವಾದವಾಗಿತ್ತು. ಹಾಗಾಗಿ ಅವರು ಅಲಮೇಲಮ್ಮನಿಗೆ ಒಂದು ಸಂದೇಶ ಕಳುಹಿಸಿದರು. ಆ ಒಡವೆಗಳನ್ನು ತಕ್ಷಣವೇ ರಾಜಧಾನಿಗೆ ಒಪ್ಪಿಸು ಎಂದು. ಈ ಆದೇಶ ಕೇಳಿ ಅಲಮೇಲಮ್ಮನಿಗೆ ಆಘಾತವಾಯಿತು. ಇದು ನನ್ನ ಸ್ವಂತ ಆಸ್ತಿ, ದೇವಿಯ ಸೇವೆಗಾಗಿ ನಾನೇ ಮಾಡಿಸಿದ್ದು ಎಂಬುದು ಆಕೆಯ ನಿಲುವಾಗಿತ್ತು. ಆಕೆ ಒಡವೆ ಕೊಡಲು ನಿರಾಕರಿಸಿದಳು. ರಾಜ ಒಡೆಯರ್ ಸುಮ್ಮನಿರಲಿಲ್ಲ. ಸೈನಿಕರನ್ನು ಕಳುಹಿಸಿ ಬಲವಂತವಾಗಿ ಆಭರಣಗಳನ್ನು ವಶಪಡಿಸಿಕೊಳ್ಳಿ ಎಂದು ಕಟ್ವಾದ ಆಜ್ಞೆ ಹೊರಡಿಸಿದರು. ಮೈಸೂರಿನ ಸೈನಿಕರು ಮಾಲಿಂಗಿ ಊರಿಗೆ ನುಗ್ಗಿದರು. ಎದರಿದ ಅಲಮೇಲಮ್ಮ ತಲಕಾಡಿನ ಕಾವೇರಿ ನದಿಯ ದಡದ ಕಡೆಗೆ ಓಡಿದಳು. ಎದುರುಗಡೆ ಆಳವಾದ ನದಿ, ನದಿಯಲ್ಲಿ ಭಯಂಕರವಾದ ಸುಳಿ, ಹಿಂದುಗಡೆ ಬೆನ್ನಟ್ಟಿ ಬರುತ್ತಿರುವ ಸೈನಿಕರು. ಆಕೆಗೆ ಬೇರೆ ದಾರಿ ಕಾಣಲಿಲ್ಲ. ಆಗ ಆಕೆ ನದಿಗೆ ಹಾರುವ ಮುನ್ನ ತನ್ನೆಲ್ಲ ನೋವು ಮತ್ತು ಆಕ್ರೋಶವನ್ನು ಒಗ್ಗೂಡಿಸಿ ಚರಿತ್ರೆಯ ಪುಟಗಳಲ್ಲಿ ಎಂದೂ ಅಳಿಸಲಾಗದ 3 ಸಾಲಿನ ಆ ಭಯಂಕರ ಶಾಪವನ್ನು ನೀಡಿದಳು. ತಲಕಾಡು ಮರಳಾಗಲಿ, ಮಾಲಿಂಗಿ ಮಡುವಾಗಲಿ, ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ. ಹೀಗೆ ಹೇಳಿ ಆಕೆ ಆ ಕಾವೇರಿ ನದಿಯ ಆಳವಾದ ಸುಳಿಗೆ ಹಾರಿ ತನ್ನ ಪ್ರಾಣ ಅರ್ಪಿಸಿದಳು. ಒಬ್ಬ ಪತಿವ್ರತೆ ಮನನೊಂದು ಕೊಟ್ಟ ಶಾಪ ಸುಮ್ಮನೆ ಹೋಗುತ್ತಾ? ಅಲಮೇಲಮ್ಮ ಸತ್ತ ಕೆಲವೇ ದಿನಗಳಲ್ಲಿ ಅಲ್ಲಿ ವಿಚಿತ್ರ ಘಟನೆಗಳು ನಡೆಯಲಾರಂಭಿಸಿದವು. ತಲಕಾಡಿನಲ್ಲಿ ನದಿಯ ದಡದಿಂದ ಮರಳು ವಿಪರೀತವಾಗಿ ಮೇಲೆ ಬರಲಾರಂಭಿಸಿತು. ನೋಡುತ್ತಿದ್ದಂತೆ ಊರಿಗೆ ಊರೇ ದೇವಸ್ಥಾನಗಳೇ ಮರಳಿನಲ್ಲಿ ಹೋಗ್ತು ಹೋದವು. ಇಂದಿಗೂ ಅಲ್ಲಿ ಮಣ್ಣು ಒಗೆದರೆ ಸಿಗುವುದು ಬರೀ ಮರಳೆ. ಆಕೆ ಹಾರಿದ ಜಾಗ ಮಾಲಿಂಗಿ ಇಂದಿಗೂ ಒಂದು ಆಳವಾದ ಮಡುವಾಗಿ ಮಾರ್ಪಟ್ಟಿದೆ. ಇನ್ನು 3ನೇ ಶಾಪ, ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ. ಇದು ನಿಜಕ್ಕೂ ವಿಸ್ಮಯಕಾರಿ. 1610ರಿಂದ ಇನ್ನಿಯವರೆಗೂ, ಅಂದರೆ ಕಳೆದ 400 ವರ್ಷಗಳಲ್ಲಿ ಮೈಸೂರು ರಾಜವಂಶದಲ್ಲಿ ಪಟ್ಟಕ್ಕೆ ಬಂದ ರಾಜನಿಗೆ ತನ್ನದೇ ಮಗ ಉತ್ತರಾಧಿಕಾರಿಯಾಗಿ ಸಿಕ್ಕಿದ್ದು ತೀರಾ ಅಪರೂಪ. ಒಬ್ಬ ರಾಜನಿಗೆ ಮಗನಿದ್ದರೆ ಆತ ಪಟ್ಟಕ್ಕೆ ಬರುವ ಮುನ್ನವೇ ತೀರಿಕೊಳ್ಳಬಹುದು, ಇಲ್ಲವೇ ಪಟ್ಟಕ್ಕೆ ಬಂದ ರಾಜನಿಗೆ ಮಕ್ಕಳಾಗದೆ ಹೋಗಬಹುದು. ಆಗ ದತ್ತು ಸ್ವೀಕಾರ ಅನಿವಾರ್ಯವಾಗುತ್ತದೆ. ಇದು ಒಂದು ಪೀಳಿಗೆ ಬಿಟ್ಟು ಒಂದು ಪೀಳಿಗೆ ನಡೆಯುತ್ತಲೇ ಬಂದಿದೆ. ಅಲಮೇಲಮ್ಮನ ಸಾವಿನ ಸುದ್ದಿ ಕೇಳಿ ರಾಜ ಒಡೆಯರ್ ಅವರಿಗೆ ತೀವ್ರವಾದ ಪಶ್ಚಾತ್ತಾಪವಾಯಿತು. ತಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತವಾಗಿ ಅವರು ಅರಮನೆಯಲ್ಲಿ ಅಲಮೇಲಮ್ಮನ ಬಂಗಾರದ ವಿಗ್ರಹವನ್ನು ಮಾಡಿಸಿ ಪ್ರತಿಷ್ಠಾಪಿಸಿದರು.
ಇಂದಿಗೂ ಮೈಸೂರು ಅರಮನೆಯಲ್ಲಿ ನವರಾತ್ರಿ ಪೂಜೆ ನಡೆಯುವಾಗ ಕೊನೆಯಲ್ಲಿ ಅಲಮೇಲಮ್ಮನಿಗೆ ಮಹಾಮಂಗಳಾರತಿ ನಡೆದರೆ ಮಾತ್ರ ದಸರಾ ಪೂರ್ಣಗೊಳ್ಳುವುದು. ತಮಗೆ ಶಾಪ ಕೊಟ್ಟವಳನ್ನೇ ಕುಲದೇವತೆಯಾಗಿ ಪೂಜಿಸುವ ದೊಡ್ಡ ಗುಣ ಒಡೆಯರ್ ವಂಶದ್ದು. ಇತ್ತೀಚೆಗೆ ಯದುವೀರ್ ಒಡೆಯರ್ ಅವರಿಗೆ ಗಂಡು ಮಗು ಜನಿಸಿದೆ. ಬಹುಶಃ ಇಷ್ಟು ವರ್ಷಗಳ ಪೂಜೆ ಮತ್ತು ಪಶ್ಚಾತ್ತಾಪಕ್ಕೆ ಒಲಿದು ಆ ತಾಯಿಯ ಕೋಪ ಈಗ ತಣ್ಣಗಿರಬಹುದು, ಶಾಪ ವಿಮೋಚನೆ ಆಗಿರಬಹುದು ಎಂದು ಜನ ನಂಬುತ್ತಾರೆ. ಇದು ಕಾಕತಾಳೀಯವೋ ಅಥವಾ ನಿಜವಾಗ್ಲೂ ಶಾಪವೋ, ವಿಜ್ಞಾನ ಏನೇ ಹೇಳಲಿ ತಲಕಾಡಿನ ಬರುಳು ಇಂದಿಗೂ ಆ ಕಥೆಯನ್ನು ಹೇಳುತ್ತಲೇ ಇದೆ.